ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಅಂತಾನೆ ಕರೆಯಬಹುದು, ಹಾರ್ಟ್ ಅಂತಾನೆ ಕರೆಯಬಹುದು. ಪ್ರತಿದಿನ ಇಲ್ಲಿ ಲಕ್ಷಾಂತರ ಜನರ ಕನಸುಗಳು, ಆತುರದ ಹೆಜ್ಜೆಗಳು ಇಲ್ಲಿ ಬಂದು ಹೋಗುತ್ತವೆ. ಆದರೆ ಸೂರ್ಯ ಮುಳುಗಿ ಕತ್ತಲು ಆವರಿಸುತ್ತಿದ್ದಂತೆ ಇದೇ ಮೆಜೆಸ್ಟಿಕ್ ಮತ್ತೊಂದು ಮುಖವನ್ನ ಅನಾವರಣಗೊಳಿಸುತ್ತದೆ. ಈ ಮುಖ ಪ್ರಕಾಶಮಾನವಾದ ಸಿಟಿಯ ಬೆಳಕಿನಲ್ಲಿ ಅಡಗಿರುವ ಒಂದು ಕಡುಗತ್ತಲೆ. ನೀವು ಏನಾದರೂ 11 ಗಂಟೆಯ ನಂತರ ಮೆಜೆಸ್ಟಿಕ್ ಫುಟ್ಪಾತ್ಗಳ ಮೇಲೆ ಕಣ್ಣು ಹಾಯಿಸಿದ್ದೀರಾ? ಅಲ್ಲಿ ನಿಮಗೆ ಕಾಣುವುದು ಬರೀ ಬಸ್ಸುಗಳಲ್ಲ, ಬದಲಿಗೆ ಬದುಕಿನ ಘನಘೋರ ವಾಸ್ತವ. ಯಾವ ನಗರವೂ ಹಸಿದ ಹೊಟ್ಟೆಯನ್ನ ದೀರ್ಘಕಾಲ ಮುಚ್ಚಿಡಲು ಸಾಧ್ಯವಿಲ್ಲ. ಸಿಲಿಕಾನ್ ಸಿಟಿಯ ಹೆಬ್ಬಾಗಿಲಲ್ಲೇ ಜಗತ್ತಿನ ಅತಿ ದೊಡ್ಡ ಹಸಿವಿನ ಮತ್ತು ಅಸಹಾಯಕತೆಯ ಮಾರುಕಟ್ಟೆ ಪ್ರತಿ ರಾತ್ರಿ ಇಲ್ಲಿ ತೆರೆದುಕೊಳ್ಳುತ್ತದೆ. ಹೌದು, ಮೆಜೆಸ್ಟಿಕ್ನ ಡಾರ್ಕ್ ಸೈಡ್ ಅಂದ್ರೆ ಕೇವಲ ಕಳ್ಳತನ, ಚಾಕು ಇರುತ್ತಂತಹ ಕ್ರಿಮಿನಲ್ ಅಪರಾಧಗಳಲ್ಲ. ಅದರಾಚೆ ಅಲ್ಲಿನ ನಿಜವಾದ ಕತ್ತಲಲ್ಲಿರುವುದು ಮನುಷ್ಯನ ಅತ್ಯಂತ ಮೂಲಭೂತ ಅವಶ್ಯಕತೆಯಾದ ಹಸಿವು ಮತ್ತು ಅತಿ ದೊಡ್ಡ ದೌರ್ಬಲ್ಯವಾದ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡಿರುವ ಮಾಫಿಯಾದ ಜಾಲಗಳು. ಈ 3 ಅಂಶಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಒಂದು ವಿಷ ವರ್ತುಲವನ್ನ ಸೃಷ್ಟಿಸಿದೆ ಎಂಬುದಕ್ಕೆ ಈ ಕರಾಳ ಚಿತ್ರ ಇಲ್ಲಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಸುತ್ತಮುತ್ತ ಹಗಲಿನಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯಬಹುದು. ಆದರೆ ರಾತ್ರಿಯಾಗುತ್ತಿದ್ದಂತೆ ಅದೇ ರಸ್ತೆಗಳಲ್ಲಿ ಹಸಿವಿನ ಬೆತ್ತಲೆ ಮತ್ತು ಕಾಮದ ಜಗತ್ತು ಅನಾವರಣಗೊಳ್ಳುತ್ತದೆ. ಮೆಜೆಸ್ಟಿಕ್ನ ಸಬ್ವೇಗಳು ಕೇವಲ ರಸ್ತೆ ದಾಟುವ ಸುರಂಗಗಳಲ್ಲ, ಅವು ಹಗಲಿನಲ್ಲಿ ಸಾವಿರಾರು ಹೆಜ್ಜೆಗಳನ್ನು ದಾಟಿಸುವ, ರಾತ್ರಿಯಾಗುತ್ತಿದ್ದಂತೆ ಹೆಣ್ಣತನ ಮತ್ತು ಬದುಕಿನ ಅಸ್ತಿತ್ವವನ್ನೇ ಅಂದರೆ ಹೆಣ್ಣು ಮಕ್ಕಳ ದೇಹವನ್ನ ಹರಾಜು ಮಾಡುವ ಮಾರುಕಟ್ಟೆಗಳಿವೆ. ಬೆಂಗಳೂರಿನ ಕ್ರಾಂತಿವೀರ ರಾಯಣ್ಣ ರೈಲ್ವೆ ಸ್ಟೇಷನ್ ಮುಂಭಾಗ ರಸ್ತೆ ಮತ್ತು ಅಲ್ಲಿನ ಭೂಗತ ಸಬ್ವೇಗಳು ರಾತ್ರಿ 10 ಗಂಟೆ ದಾಟುತ್ತಲೇ ಸಂಪೂರ್ಣ ಭಿನ್ನವಾದ ಜಗತ್ತಾಗಿ ಬದಲಾಗುತ್ತವೆ. ಹಗಲಿನಲ್ಲಿ ಜನಜಂಗುಳಿಯಿಂದ ಕೂಡಿರುವ ಈ ಜಾಗಗಳು ಕತ್ತಲಲ್ಲಿ ಅಸಹಾಯಕತೆ ಮತ್ತು ಲೈಂಗಿಕ ದಂಧೆಯ ಕರಾಳ ಕೇಂದ್ರಗಳಾಗುತ್ತವೆ. ಬಡತನ, ವಂಚನೆ ಮತ್ತು ಹಸುವಿನ ಸುಳಿಗೆ ಸಿಲುಕಿರುವಂತಹ ಹೆಣ್ಣು ಮಕ್ಕಳು ಮತ್ತು ತೃತೀಯ ರಂಗಿಗಳು ಹೇಗೆ ಇಲ್ಲಿ ದಂಧೆ ಮಾಡುತ್ತಾರೆ ಅಂದ್ರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ. ರೈಲ್ವೆ ಸ್ಟೇಷನ್ ಕಾಂಪೌಂಡ್ ಗೋಡೆಗಳ ನೆರಳಿನಲ್ಲಿ ಮೊಬ್ಬು ಬೆಳಕಿನ ಸಬ್ವೇಗಳ ಮೂಲೆಗಳಲ್ಲಿ ಕಣ್ಣುಗಳಲ್ಲಿ ಭಯ ಮತ್ತು ಅಸಹಾಯಕತೆ ತುಂಬಿಕೊಂಡ ಮುಖಗಳು ಸಾಲು ಸಾಲಾಗಿ ನಿಂತಿರುತ್ತವೆ. ಕಣ್ಣಲ್ಲೇ ನಡೆಯುವ ವ್ಯಾಪಾರ. ಹೌದು, ಇಲ್ಲಿ ಯಾವುದೇ ಒಂದು ದೊಡ್ಡ ಸೈನ್ ಬೋರ್ಡ್ ಬೇಕಾಗಿರುವುದಿಲ್ಲ. ಕೇವಲ ಒಂದೇ ಒಂದು ನೋಟ, ಕಣ್ ಸನ್ನೆ, ತಲೆ ಸನ್ನೆ, ಮುಗುಳ್ನಗೆ ಅಥವಾ ನಿಶ್ಶಬ್ದದ ಒಂದು ಪಿಸು ಮಾತು ನಡೆದರೆ ಸಾಕು, ನಡೆಯುತ್ತದೆ ಅಲ್ಲಿ ಭಾರಿ ಭಾರಿ ಡೀಲುಗಳು. ಆಟೋ ಚಾಲಕರು ಮತ್ತು ಕೆಲವು ಸ್ಥಳೀಯ ಏಜೆಂಟ್ಗಳು ಬ್ರೋಕರ್ಗಳಾಗಿ ನಿಂತು ಕಮಿಷನ್ ಆಧಾರದ ಮೇಲೆ ಬೆಲೆಯನ್ನ ನಿಗದಿಪಡಿಸುತ್ತಾರೆ. ರಾತ್ರಿ ವೇಳೆ ಈ ಸಬ್ವೇಗಳು ಅತ್ಯಂತ ಅಪಾಯಕಾರಿ ವಲಯಗಳಾಗುತ್ತವೆ. ಇಲ್ಲಿ ಹೆಣ್ಣು ಮಕ್ಕಳ ಮತ್ತು ತೃತೀಯ ರಂಗಿಗಳ ಶರೀರ ಮಾತ್ರವಲ್ಲ, ಅವರ ಆತ್ಮ ಗೌರವವು ಪ್ರತಿದಿನ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತದೆ. ಇಲ್ಲಿ ನಿಲ್ಲುವ ಬಹುತೇಕ ಹೆಣ್ಣು ಮಕ್ಕಳು ಸ್ವಯಂ ಪ್ರೇರಿತರಾಗಿ ಈ ವೃತ್ತಿಗೆ ಬಂದವರಲ್ಲ. ಅವರ ಹಿಂದೆ ದ್ರೋಹ ಮತ್ತು ಕಣ್ಣೀರಿನ ದೊಡ್ಡ ದೊಡ್ಡ ಕಥೆಗಳಿವೆ. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಹಳ್ಳಿಗಳಿಂದ ತುತ್ತು ಅನ್ನಕ್ಕಾಗಿ ಅಥವಾ ಗಂಡನ ಕಿರುಕೊಳ್ಳ ತಾಳಲಾರದೆ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ರೈಲ್ವೆ ಹತ್ತಿ ಬರುವ ಹೆಣ್ಣು ಮಕ್ಕಳೇ ಈ ದಂಧೆಯ ಪ್ರಮುಖ ಟಾರ್ಗೆಟ್ಗಳು. ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ತಕ್ಷಣ ಇವರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಳ್ಳುವ ಏಜೆಂಟರು ಒಳ್ಳೆಯ ಕೆಲಸ ಕೊಡಿಸುತ್ತೇನೆ ಅಂತ ನಂಬಿಸಿ ನೇರವಾಗಿ ಈ ನರಕಕ್ಕೆ ತಳ್ಳಿಬಿಡುತ್ತಾರೆ. ಪ್ರೀತಿಸಿದವನನ್ನ ನಂಬಿ ಮನೆ ಬಿಟ್ಟು ಓಡಿ ಬಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಆತ ಕೈ ಕೊಟ್ಟಾಗ ಆ ಹುಡುಗಿಗೆ ಆಗುವ ಆ ಫೀಲಿಂಗ್ಸ್ ಕೇಳಿದರೆ ಎಷ್ಟು ನರಕಗಳನ್ನ ಅವಳು ಅನುಭವಿಸುತ್ತಾಳೆ ಅನ್ನೋದು ಗೊತ್ತಾಗುತ್ತದೆ. ಹೀಗಾಗಿ ಈ ಕರಾಳ ಜಾಲಕ್ಕೆ ಅವಳು ಕೂಡ ಬಲಿಯಾಗಿ ಬಿಡುತ್ತಾಳೆ. ಒಮ್ಮೆ ಇಲ್ಲಿ ಸಿಲುಕಿಕೊಂಡರೆ ಸಮಾಜಕ್ಕೆ ಹೆದರಿ ವಾಪಸ್ ಊರಿಗೂ ಹೋಗಲಾರದೆ ಇಲ್ಲೇ ಕರಗಿ ಹೋಗುತ್ತಾರೆ. ಇಂತಹ ಹಲವಾರು ಕಥೆಗಳು ನೀವು ಮೆಜೆಸ್ಟಿಕ್ ನಲ್ಲಿ ಕಾಣಬಹುದು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ತೃತೀಯ ಲಿಂಗಿಗಳ ಸ್ಥಿತಿ ಇನ್ನಷ್ಟು ಶೋಚನೀಯ ಸ್ಥಿತಿಯಲ್ಲಿದೆ. ಸಮಾಜದಿಂದ ಬಹಿಷ್ಕಾರಕ್ಕೊಳಗಾದ ಇವರಿಗೆ ಬದುಕಲು ಬೇರೆ ದಾರಿಯೇ ಇಲ್ಲದಂತೆ ಮಾಡಲಾಗಿದೆ. ಸಮಾಜ ಇವರಿಗೆ ಗೌರವಯುತ ಕೆಲಸವನ್ನು ನೀಡಲು ನಿರಾಕರಿಸಿದಾಗ ಹಸಿವಿನ ಕಾರಣಕ್ಕಾಗಿ ಇವರು ಮೆಜೆಸ್ಟಿಕ್ ನ ಕತ್ತಲನ್ನ ಆಶ್ರಯಿಸಬೇಕಾಗುತ್ತದೆ. ರಾತ್ರಿ ಹೊತ್ತು ಕೇವಲ ಹಣಕ್ಕಾಗಿ ಇವರು
ಕ್ರೂರ ಗ್ರಾಹಕರ ದೈಹಿಕ ಹಿಂಸೆಯನ್ನ ಕೂಡ ಸಹಿಸಿಕೊಳ್ಳಬೇಕಾಗುತ್ತದೆ. ಹಲವಾರು ಬಾರಿ ಹಣ ನೀಡದೆ ವಂಚಿಸುವ ರೌಡಿ ಶೀಟರ್ಗಳಿಂದ ಹಲ್ಲೆಗಳಾಗುವ ಘಟನೆಗಳು ಇಲ್ಲಿ ಪ್ರತಿ ರಾತ್ರಿ ನಡೆಯುತ್ತಾನೆ ಇರುತ್ತವೆ. ಆದರೂ ಕೂಡ ಪೊಲೀಸ್ ಕೇಸ್ ನೀಡಲು ಸಾಧ್ಯವಾಗದ ಇವರ ಅಸಹಾಯಕತೆಯೇ ಬ್ರೋಕರ್ಗಳಿಗೆ ಬಂಡವಾಳವಾಗಿಯೂ ಇದೆ. ಕ್ರಾಂತಿವೀರ ರಾಯಣ್ಣ ಹೆಸರಿನ ಈ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಬದುಕಿಗಾಗಿ ಪ್ರತಿದಿನ ರಾತ್ರಿ ಜೀವಂತ ಶವವಾಗಿ ಹೋರಾಡುತ್ತಾಳೆ. ಇವರ ಪಾಲಿಗೆ ಬೆಂಗಳೂರು ರಂಗುರಂಗಿನ ನಗರವಲ್ಲ, ಬದಲಿಗೆ ಕತ್ತಲಲ್ಲಿ ತಮ್ಮ ಅಸ್ತಿತ್ವವನ್ನೇ ನುಂಗು ಹಾಕುವ ಒಂದು ಕ್ರೂರ ನರಕ. ಇಲ್ಲಿನ ದೊಡ್ಡ ದೊಡ್ಡ ಹೋಟೆಲ್ಗಳ ಹಿಂಭಾಗ ಕಸದ ಡಬ್ಬಿಯಲ್ಲಿ ಚೆಲ್ಲುವ ಎಂಜಲು ಅನ್ನವನ್ನ ಆಯ್ದು ತಿನ್ನುವ ಹಸಿದ ಹೊಟ್ಟೆಗಳು ಇಲ್ಲಿ ಸಾವಿರಾರಿವೆ. ಗ್ರಾಮೀಣ ಭಾಗಗಳಿಂದ ಕೆಲಸ ಹುಡುಕಿಕೊಂಡು ಬಂದು ವಂಚನೆಗೆ ಒಳಗಾದವರು ಕೈಯಲ್ಲಿ ಕಾಸಿಲ್ಲದೆ ದಿನಗಟ್ಟಲೆ ಹಸಿದಿರುತ್ತಾರೆ. ಈ ತೀವ್ರವಾದ ಹಸಿವು ಕೊನೆಗೆ ಅವರನ್ನ ಸಣ್ಣ ಪುಟ್ಟ ಕಳ್ಳತನ ಮತ್ತು ಅಪರಾಧದ ಲೋಕಕ್ಕೆ ತಳ್ಳುತ್ತದೆ. ಇಲ್ಲಿ ಹಸಿವು ಕೇವಲ ಹೊಟ್ಟೆಯ ಕಿಚ್ಚಲ್ಲ, ಅದು ಬದುಕಿನ ಅನಿವಾರ್ಯ ಸ್ನೇಹಿತರೆ. ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಓಡಿ ಬಂದು ಅಪ್ರಾಪ್ತ ಹುಡುಗರಾಗಲಿ ಹುಡುಗಿಯರಾಗಲಿ, ದಾರಿ ತಪ್ಪಿದ ಮಹಿಳೆಯರು, ವೃದ್ಧರು ಮತ್ತು ಭಿಕ್ಷಕರು ಇವರೆಲ್ಲರೂ ಮೆಜೆಸ್ಟಿಕ್ ನಲ್ಲಿ ಅತಿ ಹೆಚ್ಚು ಶೋಷಣೆಗೆ ಒಳಗಾಗುವ ಅಸಹಾಯಕ ಜೀವಿಗಳಾಗಿದ್ದಾರೆ. ಹೊಸದಾಗಿ ಬಂದು ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ನಲ್ಲಿ ಅಸಹಾಯಕರಾಗಿ ಕೂತಿರುವುದನ್ನ ಇಲ್ಲಿನ ಸ್ಥಳೀಯ ನರಿಗಳು ತಕ್ಷಣ ಗುರುತಿಸಿಬಿಡುತ್ತವೆ. ಕೆಲಸ ಕೊಡಿಸುತ್ತೇನೆ, ಊರಿಗೆ ಹೋಗಲು ಟಿಕೆಟ್ ಕೊಡಿಸುತ್ತೇನೆ ಅಂತ ನಂಬಿಸಿ ಅವರನ್ನ ಕತ್ತಲ ಕೋಣೆಗೆ ಕರೆದೊಯ್ದು ಕೂಡಿಸಲಾಗುತ್ತದೆ. ಒಮ್ಮೆ ಈ ಅಸಹಾಯಕತೆಗೆ ಸುಳಿಗೆ ಸಿಲುಕಿದರೆ ಸಾಕು, ಇಲ್ಲಿಂದ ಹೊರಬರಲು ಸಾಧ್ಯವೇ ಇಲ್ಲ. ಅವರ ಆ ಅಸಹಾಯಕತೆಯೇ ಅವರಿಗೆ ಬೇಡಿಯಾಗುತ್ತದೆ. ಹಸಿವು ಮತ್ತು ಅಸಹಾಯಕತೆ ಎಂಬ ಕಚ್ಚಾ ವಸ್ತುಗಳನ್ನು ಬಳಸಿ ಕೋಟಿ ಕೋಟಿ ಹಣ ಮಾಡುವ ಬೃಹತ್ ಮಾಫಿಯಾ ಜಾಲ ಮೆಜೆಸ್ಟಿಕ್ ನ ಭೂಗರ್ಭದಲ್ಲಿ ಸಕ್ರಿಯವಾಗಿದೆ. ಅದಕ್ಕಿಂತ ದೊಡ್ಡದಂತ ಮಾಫಿಯಾ ಅಂದ್ರೆ ಇಲ್ಲಿ ಭಿಕ್ಷಾಟನೆ ಮಾಫಿಯಾ, ಅಂದ್ರೆ ಬೆಗ್ಗಿಂಗ್ ಮಾಫಿಯಾ. ಹಸಿದ ಮತ್ತು ಅಂಗವಿಕಲ ಮಕ್ಕಳನ್ನ, ವೃದ್ಧರನ್ನ ಇಡೀ ದಿನ ಬಿಸಿಲನ್ನು ನಿಲ್ಲಿಸಿ ಭಿಕ್ಷೆ ಬೇಡಿಸಿ ಸಂಜೆಯವರ ಕೈಯಿಂದ ಹಣ ಪೀಕುವ ಸಂಘಟಿತ ಗ್ಯಾಂಗ್ಗಳು ಇಲ್ಲಿವೆ. ನೀವು ಕೊಡುವ ₹1 ಆ ಮಗುವಿನ ಹೊಟ್ಟೆ ಸೇರುವುದಿಲ್ಲ, ಬದಲಿಗೆ ಮಾಫಿಯಾದ ಜೇಬು 90% ಸೇರುತ್ತದೆ. ಅನಾಥ ಮತ್ತು ಅಸಹಾಯಕ ಮಕ್ಕಳ ಕೈಗೆ ಮಾದಕ ದ್ರವ್ಯಗಳನ್ನ ಕೊಟ್ಟು, ವೈಟ್ನರ್ ಗಳನ್ನ ಕೊಟ್ಟು ಅವರ ಪ್ರಜ್ಞೆಯನ್ನ ತಪ್ಪಿಸಿ ಅವರ ಮೂಲಕವೇ ಪಿಕ್ ಪಾಕೆಟ್ ಮತ್ತು ಗಾಂಜಾ ಸರಬರಾಜು ಮಾಡುವ ಮಾಫಿಯಾ ಜಾಲ ಇಲ್ಲಿದೆ. ಮಕ್ಕಳು ಸಿಕ್ಕಿ ಬಿದ್ದರೆ ಜೈಲಿಗೆ ಹೋಗುತ್ತಾರೆ, ಆದರೆ ಮಾಫಿಯಾದ ಸೂತ್ರಧಾರರು ಮಾತ್ರ ಸೇಫ್ ಆಗಿರುತ್ತಾರೆ. ಬಡತನದ ಕಾರಣಕ್ಕೆ ಹಸಿದಿರುವ ಹೆಣ್ಣು ಮಕ್ಕಳನ್ನ ದೇಹದಾನದ ದಂಧೆಗೆ ತಳ್ಳುವ ಕ್ರೂರ ಜಾಲಗಳು, ಸಬ್ವೆಗಳು ಮತ್ತು ಕತ್ತಲು ಗಲ್ಲಿಗಳನ್ನ ನೀವು ಇಲ್ಲಿ ನೂರಾರು ನೋಡಬಹುದು. ಮೆಜೆಸ್ಟಿಕ್ ಎಂಬುದು ಒಂದು ಭೌಗೋಳಿಕ ಪ್ರದೇಶವಲ್ಲ, ಅದು ಹಸಿವಿನಿಂದ ಕಂಗಾಲಾದವರನ್ನ, ಅಸಹಾಯಕತೆಯಿಂದ ನರಳುವರನ್ನ ಮಾಫಿಯಾಗಳು ನುಂಗಿ ನೀರು ಕುಡಿಯುವ ಒಂದು ಕ್ರೂರ ಕಸಾಯಿಖಾನ ಅಂತಾನೆ ಹೇಳಬಹುದು. ಇಲ್ಲಿ ಕತ್ತಲಾಗುತ್ತಿದ್ದಂತೆ ಮಾನವೀಯತೆಯ ಸತ್ತು ಹೋಗುತ್ತದೆ. ಕೇವಲ ಬದುಕುಳಿಯುವುದು ಜಿದ್ದಾಜಿದ್ದಿ ಮಾತ್ರ. ಕೆಲವು ನಿರ್ದಿಷ್ಟ ಗಲ್ಲಿಗಳಲ್ಲಿ ಮತ್ತು ಫ್ಲೈಓವರ್ಗಳಲ್ಲಿ ಮತ್ತು ಅಂಡರ್ ಪಾಸ್ಗಳಲ್ಲಿ ಹರಿದ ಬಟ್ಟೆ ಧರಿಸಿದ ಸಣ್ಣ ವಯಸ್ಸಿನ ಹುಡುಗರು ವೈಟ್ನರ್ ಅಥವಾ ಮಾದಕ ದ್ರವ್ಯಗಳನ್ನ ಮೂಸುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನ ನೀವು ಇಲ್ಲಿ ನೋಡಬಹುದು. ಇವರನ್ನು ಮಾದಕ ದ್ರವ್ಯ ಜಾಲಕ್ಕೆ ತಳ್ಳುವ ದೊಡ್ಡ ಮಾಫಿಯಾಗಳೇ ಇದರ ಹಿಂದೆ ಕೆಲಸ ಮಾಡುತ್ತವೆ. ನಿಮ್ಮ ಒಂದು ಸಣ್ಣ ಅಜಾಗರೂಕತೆ ಸಾಕು, ನಿಮ್ಮ ಜೇಬು ಇಲ್ಲಿ ಖಾಲಿಯಾಗುತ್ತದೆ. ಕತ್ತಲಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುವ ಪ್ರಯಾಣಿಕರನ್ನ ಹೆದರಿಸಿ, ಚಾಕು ತೋರಿಸಿ ಹಣ, ಮೊಬೈಲ್ ಕಿತ್ತುಕೊಳ್ಳುವ ಗ್ಯಾಂಗ್ಗಳು ಇಲ್ಲಿ ಈಗ ತುಂಬಾನೇ ಸಕ್ರಿಯವಾಗಿದೆ. ವಿಶೇಷತೆ ಏನೆಂದ್ರೆ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿರುತ್ತಾರೆ ಅಂದ್ರೆ ನೀವು ನಂಬಲೇಬೇಕು. ವಿಶೇಷವಾಗಿ ಸಬ್ವೆಗಳು ರಾತ್ರಿ ವೇಳೆ ಅಸುರಕ್ಷಿತ ಸುರಂಗಗಳಾಗಿ ಬದಲಾಗುತ್ತವೆ. ಒಂದೆಡೆ ಐಷಾರಾಮು ಹೋಟೆಲ್ಗಳಿದ್ದರೆ ಮತ್ತೊಂದು ಕಡೆ ಅದೇ ಹೋಟೆಲ್ನ ಎಂಜಲು ಎಲೆಗಾಗಿ ಕಾಯುವ ಹಸಿದ ಹೋಟೆಲ್ಗಳು ಇಲ್ಲಿ ನೂರಾರಿವೆ. ಮೆಜೆಸ್ಟಿಕ್ ನ ಫುಟ್ಪಾತ್ ಮೇಲೆ 10 ಜೀನ್ಸ್ ಪ್ಯಾಂಟ್ಗಳು, ಬ್ರಾಂಡೆಡ್ ಶರ್ಟ್ಗಳನ್ನು ರಾಶಿ ರಾಶಿ ಹಾಕಿ 150 ಅಂತ ಕೂಗುವ ದೃಶ್ಯಗಳು ನೀವು ಕೂಡ ಕಂಡಿರಬಹುದು. ಇವು ಯಾವುದೋ ಕಂಪನಿಯ ರಿಜೆಕ್ಟ್ ಪೀಸ್ಗಳಲ್ಲ. ಬೆಂಗಳೂರಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಜನ ಹಳೆಯ ಬಟ್ಟೆಗಳನ್ನ ಬೀಸಾಡಿದಾಗ ಅಥವಾ ಪಾತ್ರೆಗಳಿಗೆ ಬದಲಾಗಿ ಹಳೆ ಬಟ್ಟೆಯನ್ನ ಕೊಡುವ ಹಳೆ ಬಟ್ಟೆ ದಂಧೆಕೋರರು ಇವುಗಳನ್ನ ಕಲೆ ಹಾಕುತ್ತಾರೆ. ಸಣ್ಣದಾಗಿ ಹರಿದಿರುವ, ಗುಂಡಿ ಕಿತ್ತು ಹೋಗಿರುವ ಬಟ್ಟೆಗಳನ್ನ ತಂದು ಅದಕ್ಕೆ ಕೆಮಿಕಲ್ ಹಾಕಿ ತೊಳೆದು ಹೊಸದಂತೆ ಇಸ್ತ್ರಿ ಮಾಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜೀನ್ಸ್ ಪ್ಯಾಂಟ್ ಹರಿದಿದ್ರೆ ಅದಕ್ಕೆ ರಗಡ್ ಫ್ಯಾಷನ್ ಅಂತಾನೆ ಎಂಬ ಹಣೆಪಟ್ಟಿ ಕಟ್ಟಿ ಮುಗ್ಧ ಕಾಲೇಜು ಹುಡುಗ ಹುಡುಗಿಯರಿಗೆ ಸುಲಭವಾಗಿ ಮಾರಿಬಿಡುತ್ತಾರೆ. ಮನೆಗೆ ಹೋಗಿ ತೊಳೆದು ನೋಡಿದಾಗ ಗೊತ್ತಾಗುತ್ತದೆ ಬಣ್ಣ ಕಳೆದುಕೊಂಡ ಹಳೆ ಬಟ್ಟೆ ಅಂತ.
ದಶಕಗಳಿಂದ ಬೆಂಗಳೂರಿನ ಮೆಜೆಸ್ಟಿಕ್ ಪ್ರದೇಶಕ್ಕೂ ಮತ್ತು ಕನ್ನಡ ಚಿತ್ರರಂಗಕ್ಕೂ ಒಂದು ನುಂಗಲಾಗದ ಕನೆಕ್ಷನ್ ಇಲ್ಲಿದೆ. ಗಾಢವಾದ ಮತ್ತು ಕರಾಳವಾದ ಸಂಬಂಧವಿದೆ. ಮೆಜೆಸ್ಟಿಕ್ ಅಂದ್ರೆ ಬರೀ ಬಸ್ ಸ್ಟ್ಯಾಂಡ್ ಅಲ್ಲ ಸ್ನೇಹಿತರೆ, ಅದು ಸಿನಿಮಾ ಲೋಕದ ಹೋರಾಟ, ಅಪರಾಧ ಮತ್ತು ಭಗ್ನಗೊಂಡ ಕನಸುಗಳ ಅಂತಿಮ ಸಂಕೇತ. ಇದರ ಪಕ್ಕದಲ್ಲೇ ಇರುವುದು ಗಾಂಧಿನಗರ, ಕನ್ನಡ ಸಿನಿಮಾ ತಯಾರಿಕೆ ಮತ್ತು ವಿತರಣೆ ಮತ್ತು ನಿರ್ಮಾಣದ ಐತಿಹಾಸಿಕ ಒಂದು ಜಾಗವಾಗಿದೆ. ಪ್ರತಿ ವರ್ಷ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾವಿರಾರು ಯುವಕರು ಕಣ್ಣಲ್ಲಿ ನಾಯಕ ನಟನಾಗುವ ಅಥವಾ ನಿರ್ದೇಶಕನಾಗುವ ಕನಸು ಹೊತ್ತು ನೇರವಾಗಿ ಬಂದು ಇಳಿಯುವುದೇ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ. ಕೈಯಲ್ಲಿ ಹಣವಿಲ್ಲದೆ, ಗಾಡ್ ಫಾದರ್ ಇಲ್ಲದೆ ಗಾಂಧಿನಗರದ ಪ್ರೊಡಕ್ಷನ್ ಆಫೀಸ್ಗಳ ಮುಂದೆ ಅಲೆಯುವ ಇವರಿಗೆ ವಾಸ್ತವ ಅರಿವಾದಾಗ ಬಾಗಿಲುಗಳು ಮುಚ್ಚಿ ಹೋಗಿರುತ್ತವೆ. ವಾಪಸ್ ಊರಿಗೆ ಹೋಗಲು ಹಣವಿಲ್ಲದೆ ಇವರು ಮೆಜೆಸ್ಟಿಕ್ ನಲ್ಲಿ ಸಿಲುಕಿ ಬೀಳುತ್ತಾರೆ. ಹಸಿವು ಮತ್ತು ಅಸಹಾಯಕತೆಯಿಂದ ನೊಂದ ಈ ಯುವಕರು ಕೊನೆಗೆ ಮೆಜೆಸ್ಟಿಕ್ ನ ಅಂಡರ್ ವರ್ಲ್ಡ್ ಗೆ ಸಿಕ್ಕಿ ಬೀಳುತ್ತಾರೆ. ಬಸ್ ಸ್ಟ್ಯಾಂಡ್ ನ ಫುಟ್ಪಾತ್ ಮೇಲೆ ಮಲಗುತ್ತಾ ಬದುಕು ಉಳಿಯಲು ಬ್ಲಾಕ್ ನಲ್ಲಿ ಟಿಕೆಟ್ ಮಾರುವುದಾಗ್ಲಿ, ಪಿಕ್ ಪಾಕೆಟ್ ಮಾಡುವುದಾಗ್ಲಿ ಅಥವಾ ಮಾದಕ ದ್ರವ್ಯ ಸಾಗಿಸುವ ಮಾಫಿಯಾದ ದಾಳವಾಗಿ ಇವರು ಆ ಮಾಫಿಯಾಗೆ ಒಳಗಾಗಿ ಬಿಡುತ್ತಾರೆ. 80 ಮತ್ತು 90ರ ದಶಕದಲ್ಲಿ ಮೆಜೆಸ್ಟಿಕ್ ನ ಭೂಗತ ಲೋಕಕ್ಕೂ ಸಿನಿಮಾ ಹಣಕಾಸಿಗೂ ದೊಡ್ಡ ನಂಟಿತ್ತು. ಮೆಜೆಸ್ಟಿಕ್ ನ ಐಕಾನಿಕ್ ಚಿತ್ರಮಂದಿರಗಳಾದ ಸಂತೋಷ್, ನರ್ತಕಿ, ಸಾಗರ್ ಎದುರು ಟಿಕೆಟ್ ಬ್ಲಾಕ್ ಮಾರುವುದರಿಂದ ಹಿಡಿದು ಚಿತ್ರಮಂದಿರಗಳ ಬುಕಿಂಗ್ ವರೆಗೆ ರೌಡಿಗಳು ಮತ್ತು ಮೀಟರ್ ಬಡ್ಡಿ ದಂಧೆಕೋರರ ಪ್ರಭಾವ ಹೆಚ್ಚಿತ್ತು. ಮೆಜೆಸ್ಟಿಕ್ ನ ಈ ಕ್ರೂರ ಮತ್ತು ಕರಾಳ ಮುಖವೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾದರಿಯ ರಗಡ್ ಸಿನಿಮಾಗಳ ಹುಟ್ಟಿಗೆ ಕಾರಣವಾಗಿತ್ತು. ನಿರ್ದೇಶಕರು ಕತೆಗಾಗಿ ಎಲ್ಲೋ ಹುಡುಕಬೇಕಾಗಿಲ್ಲ, ಮೆಜೆಸ್ಟಿಕ್ ನ ಕಡೆ ಕ್ಯಾಮೆರಾ ತಿರುಗಿಸಿದರೆ ಸಾಕು, ಒಂದು ಕತೆ ಹುಟ್ಟುತ್ತಿತ್ತು. ಅದರ ಮೂಲಕ ಹುಟ್ಟು ಬಂದಿದ್ದು 2002ರಲ್ಲಿ ಬಂದಂತಹ ಮೆಜೆಸ್ಟಿಕ್ ಸಿನಿಮಾ. ನಟ ದರ್ಶನ್ ಅವರನ್ನ ಸ್ಟಾರ್ ಮಾಡಿದ ಈ ಸಿನಿಮಾಗೆ ನೇರವಾಗಿ ಈ ಪ್ರದೇಶದ ಹೆಸರನ್ನೇ ಇಡಲಾಗಿತ್ತು. ಮೆಜೆಸ್ಟಿಕ್ ನ ಅನಾಥರು, ಲೋಕಲ್ ಗುಂಡಾಗಳು ಮತ್ತು ಅಲ್ಲಿನ ವಾತಾವರಣ ಹೇಗೆ ಒಬ್ಬ ಮುಗ್ಧನನ್ನ ಕ್ರಿಮಿನಲ್ ಆಗಿ ಬದಲಾಯಿಸುತ್ತದೆ ಎಂಬುದಕ್ಕೆ ಈ ಸಿನಿಮಾ ಕಣ್ಣಿಗೆ ಕಟ್ಟುವಂತೆ ತೋರಿಸಿತ್ತು. ಸ್ನೇಹಿತರೆ, ಮೆಜೆಸ್ಟಿಕ್ ಹಗಲಿನಲ್ಲಿ ಎಷ್ಟು ಬಿಡುವಿಲ್ಲದ ಪ್ರದೇಶವೋ ರಾತ್ರಿಯಲ್ಲಿ ಅಷ್ಟೇ ನಿಗೂಢವಾಗಿರುತ್ತದೆ. ಇಲ್ಲಿನ ಕತ್ತಲ ಜಗತ್ತಿಗೆ ತನ್ನದೇ ಆದ ನಿಯಮಗಳಿವೆ. ಹೊಸದಾಗಿ ಬರುವ ಪ್ರಯಾಣಿಕರ ಮುಗ್ಧತೆಯೇ ಇಲ್ಲಿನ ಅಪರಾಧಿಗಳ ಬಂಡವಾಳ. ಹೊರಗಿನಿಂದ ಬರುವ ಜನರಿಗೆ ಬೆಂಗಳೂರು ಸಿಲಿಕಾನ್ ಸಿಟಿ, ಆದರೆ ಮೆಜೆಸ್ಟಿಕ್ ನ ಈ ಕರಾಳ ಮುಖವನ್ನ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತು, ಈ ನಗರ ಎಲ್ಲರನ್ನ ಅಪ್ಪಿಕೊಳ್ಳುವುದಿಲ್ಲ, ಕೆಲವರನ್ನ ಕತ್ತಲಿಗೆ ತಳ್ಳಿ ಬಿಡುತ್ತದೆ ಅನ್ನೋದಕ್ಕೆ ಈ ಮೆಜೆಸ್ಟಿಕ್ ಜಾಗವೇ ಒಂದು ಉದಾಹರಣೆ. ಸ್ನೇಹಿತರೆ, ನಿಮಗೇನಾದರೂ ಮೆಜೆಸ್ಟಿಕ್ ಬಗ್ಗೆ ಅನುಭವವಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.